ಉಡುಪಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ದಾರಿದೀಪ ವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನೆ 4ನೇ ದಿನ ತಲುಪಿದೆ. ಆದರೂ ನಗರಸಭೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಪ್ರತಿಭಟನೆಯ ಭಾಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ರಾತ್ರಿ 100 ದೊಂದಿಗಳನ್ನು ಉರಿಸಿ ಪ್ರತಿಭಟಿಸಿತು. ಈ ವೇಳೆ ಕಾರ್ಯಕರ್ತರು ಉಡುಪಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಅವ್ಯವಸ್ಥೆ ಸರಿಪಡಿಸದಿದ್ದಲ್ಲಿ ಸಂಘಟನೆಯ 100 ಕಾರ್ಯಕರ್ತರೊಂದಿಗೆ ದೊಂದಿಗಳನ್ನು ಹೊತ್ತಿಸಿ ಕರಾವಳಿ ಬೈಪಾಸ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆಯನ್ನು ನಡೆಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷರಾದ ಅನ್ಸಾರ್ ಅಹಮದ್ ತಿಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಉಡುಪಿ ತಾಲೂಕು ಅಧ್ಯಕ್ಷರಾದ ಸುಧೀರ್ ಪೂಜಾರಿ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಾರಿದೀಪ ಸರಿ ಇಲ್ಲ. ನಾವು ಕಳೆದ 3 ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇವತ್ತು 4ನೇ ದಿನ ಪ್ರತಿಭಟನೆ ಆಗ್ತಾ ಇದೆ. ದಿನಾಲು ದೊಂದಿ ಅಥವಾ ಚಿಮಣಿಗಳನ್ನು ಹೊತ್ತಿಸಿ ಸಾರ್ವಜನಿಕರಿಗೆ ಬೆಳಕನ್ನು ಕೊಡುವಂಥ ಕೆಲಸ ನಾವು ಮಾಡ್ತಿದ್ದೇವೆ. ಜಿಲ್ಲಾಡಳಿತ ಬಳಿ ಕಳೆದ 4 ದಿನಗಳಿಂದ ಮನವಿ ಮಾಡಿಕೊಳ್ತಿದ್ದೇವೆ. ಜಿಲ್ಲಾಡಳಿತ ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ. ಹಾಗಾಗಿ ನಿನ್ನೆ ದಿನ ನಗರಸಭೆಗೆ ಧಿಕ್ಕಾರ ಹಾಕಿದ್ದೇವೆ. ಇವತ್ತು ಜಿಲ್ಲಾಡಳಿತ ವಿರುದ್ಧ ಧಿಕ್ಕಾರ ಹಾಕಿ ನಾವು ಇವತ್ತು ಎಲ್ಲ ದೊಂದಿಗಳನ್ನು ಹೊತ್ತಿದ್ದೇವೆ. ದಾರಿದೀಪದ ವ್ಯವಸ್ಥೆ ಮಾಡಿದ ಉಡುಪಿ ಜಿಲ್ಲಾಡಳಿತಕ್ಕೆ ದಾರಿದೀಪದ ವ್ಯವಸ್ಥೆ ಮಾಡಿದ ಉಡುಪಿ ಜಿಲ್ಲಾಡಳಿತಕ್ಕೆ ದಾರಿದೀಪದ ವ್ಯವಸ್ಥೆ ಮಾಡಿದ ಉಡುಪಿ ಜಿಲ್ಲಾಧಿಕಾರಿ ಅವರಿಗೆ